ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 4. ನೀವೇನಾದರೂ ಮುಂಚಿನ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟು ಆ 3 ವಿಡಿಯೋಗಳು ನೋಡ್ಕೊಂಬಂದು ಆಮೇಲೆ ಭಾಗ 4ನ ನೋಡಿ. ನಿಮಗೆ ಸ್ಟೋರಿ ಏನಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋನ ಇಷ್ಟ ಆಗುತ್ತೆ. ಬನ್ನಿ ತಡ ಮಾಡ ವಿಡಿಯೋನ ಶುರು ಮಾಡೋಣ. ಸರಿ ಕಣೆ ಡಾರ್ಲಿಂಗ್, ನಾನಿನ್ ಬರ್ತೀನಿ. ಟೈಮ್ ಆಯ್ತು, ನಾಗಣ್ಣ ಬರೋ ಟೈಮ್ ಆಯ್ತು. ಬರ್ತೀನಿ ನಾನು. ಸರಿ ಬರ್ತೀರಾ? ಇವತ್ತು ಎಷ್ಟು ಬಾಟ್ಲ ಕುಡಿಸ್ತೀರಾ ನಾಗಣ್ಣಗೆ? 2 ಬಾಟ್ಲ 3 ಬಾಟ್ಲ? ಏ ಎಲ್ಲಾರ ಉಂಟನೆ 3 ಬಾಟ್ಲು ಬೇಡ, ಸುಮ್ನಿರಿ. ಆಮೇಲೆ ಹೊಗೆಗೆ ಆಕ್ಷನ್ ಬಿಟ್ಟ ನಲ್ಲೆಯ ಹಂಗಾರ ಬೇಡ, ಅಂತ ಕೆಲಸ ಮಾಡೋದ್ ಬೇಡ. ನಾಗಣ್ಣ ಒಂದೇ ಸಲ ಸಾಯ್ಬಾರ್ದು. ದಿನ ಕುಡ್ದು ಕುಡ್ದು ಹೋಗ್ಬಿಟ್ಟು ನನ್ನ ಆ ಜನ್ಮ ವೈರಿ ಆ ದಡ್ರಿಗೆ ಹಿಡ್ಕೊಂಡ್ ನಾಯಿ ಹೊಡೆದಾಗ ಹೊಡಿಬೇಕು. ಅವ್ರ ಊಟ ತಿಂಡಿ ಮಾಡಕ್ಕೂ ನೆಮ್ಮದಿ ಕೊಡ್ಬಾರ್ದು. ಅವ್ರ ದಿನ ಕಣ್ಣೀರ್ ಹಾಕಿ ಹಾಕಿ ಕೊರಗಿ ಊಟ ತಿಂಡಿ ಬಿಟ್ಟು ನೆಮ್ಮದಿಯಾಗಿ ಇರಕ್ ಆಗ್ದಲೆ ಒದ್ದಾಡಿ ಕೊನೆಗೊಂದಿನ ಯೋಚನೆ ಮಾಡಿನೇ ಸಾಯ್ಬೇಕು. ಹಂಗ ಆಗ್ಬೇಕು ಅವಳಿಗೆ. ಆಮೇಲೆ ಆ ದೊಡ್ಡ್ರಿ ಮೇಲೆ ನಾಗಣ್ಣಗೆ ಕೋಪ ಬರಂಗೆ ಏನಾರ ಹೇಳಿ ಎತ್ಕಟ್ರಿ. ಏನಾರ ಅದು ಇದು ಹೇಳ್ಬಿಟ್ಟು ಅವನ ಸಿಟ್ಟು ಬರಂಗ್ ಮಾಡ್ಬಿಟ್ಟು ಕುಡ್ದು ಹೋಗ್ಬಿಟ್ಟು ಚೆನ್ನಾಗಿ ಇಕ್ಕಂಗೆ ಅದು ಇದು ಹೇಳ್ಕೊಟ್ರಿ ಅವಳ ಮೇಲೆ. ಬಿಡ್ತೀನೇನೆ ಅಂತವೆಲ್ಲ ಮಾಡ್ತೀನಿ ಕಣೆ. ನನ್ನ ಹಿಂಗೆ ಎತ್ಕಟ್ಟಿದ್ದೆ ದಡ್ರಿಗೆ ಹೋಗಿ ಬೈಲಿಂದ್ಬಿಟ್ಟು ಭೀಮ್ನ ಮಾಸ ದಿವಸ ನನ್ನ ಹೆಂಡತಿ ನನ್ಗೆ ಹೆಂಗ್ ಪಾದ ಪೂಜೆ ಮಾಡಿಲ್ಲ ಗೊತ್ತಾ? ನನ್ಗೆ ಹೆಂಗೆ 7 ಜನ್ಮಕ್ಕೂ ನೀನೇ ಗಂಡ ಆಗ್ಬೇಕು ಅಂದ್ಬಿಟ್ಟು ಹೆಂಗೆಲ್ಲ ನನಗೆ ಪೂಜೆ ಮಾಡಿಲ್ಲ ಗೊತ್ತಾ? ನಿನ್ನ ಹೆಂಡತಿ ಮಾಡಿಲ್ಲ ಅಂತ ಕೇಳ್ದೆ. ಅವನು ಹೆಂಗಸದೇವ ಮಾಡಿಲ್ಲ ಅಂದ್ಬಿಟ್ಟು ಹೋಗಿ ಮಾಡ್ತಿಂತಾರೆ ಇವತ್ತು ಮನೆಗೆ ಚೆನ್ನಾಗಿ ಅದೇ ಒಂದು ಇದಾಕೊಂಡು ಚೆನ್ನಾಗಿ ಉಗಿತೀನಿ ಅವಳಿಗೆ ಅಂದ್ಬಿಟ್ಟು ಹೋಗಿದ್ದ. ಅದನ್ನು ಸೇರಿಸಿ ಚೆನ್ನಾಗಿ ಹೋಗುದಂತೆ. ನನ್ನಲ್ಲಿ ನೀನು ಪ್ರೀತಿನೇ ಇಲ್ಲ ಕಣೆ, ನನಗೆ ಕಂಡ್ರೆ ಇಷ್ಟ ಇಲ್ಲ, ನೀನು ಪೂಜೆನೇ ಮಾಡಿಲ್ಲ ಅಂದ್ಬಿಟ್ಟು ಅದೊಂದು ಮ್ಯಾಟ್ರ್ ಹತ್ಕೊಂಡು ಚೆನ್ನಾಗಿ ಹೋಗುದಂತೆ. ಸರಿ ಕಣೆ, ನಾನು ಹೋಗ್ತೀನಿ, ಇನ್ನು ಎಣ್ಣೆ ತಗೊಂಡು ಹೋಗ್ಬೇಕು. ಏನೇ ದಡ್ರಿ, ನನ್ನ ಎದ್ರಾಕಂತೇನೆ ನನ್ಗೆ ಹೊಡೆಯಕ್ ಬತ್ತೇನೆ? ನೋಡುವಂತಿರು ನಿಮ್ ಸಂಸಾರ ಹೆಂಗ್ ಹಾಳು ಮಾಡ್ತೀನಿ ಅಂತವ. ನಿನ್ ಗಂಡಗ್ ಚೆನ್ನಾಗ್ ಕುಡ್ಸಿ ನಿಂಗೆ ನೆಮ್ಮದಿ ಇಲ್ದಂಗ್ ಮಾಡ್ತೀನಿ. ಪ್ರತಿದಿನ ನೀನ್ ಕೊರಗ್ಬೇಕು ಹಂಗ್ ಮಾಡ್ತೀನಿ. ನನ್ ಗಂಡಗೆ ಹೇಳಿ ಚೆನ್ನಾಗ್ ಕುಡ್ಸಿ ನೀನ್ ಹಿಡ್ಕೊಂಡ್ ಚೆನ್ನಾಗ್ ಹೊಡೆಯಂಗ್ ಮಾಡ್ತೀನಿ. ನನ್ ಗಂಡಗೆ ಹಠ ಬಿಕ್ಬಿಟ್ಟು ನನ್ ಗಂಡಗೆ ಮಕ್ಳಿಲ್ದಂಗ್ ಮಾಡ್ದಲ್ವಾ, ನಮ್ಮಿಬ್ರಿಗೂ ಮಕ್ಳಿಲ್ದಂಗ್ ಮಾಡ್ದಲ್ವಾ? ನಿಂಗ್ ಮಾಡ್ತೀನಿ, ನಿನ್ಮೇಲೆ ಐತಿ ನಿಂಗ್ ಮಾರಿ ಹಬ್ಬ. ಆಗ ಇದೇನು ನಾಗಣ್ಣ ನಮ್ಮ ಅಡ್ಡದ ಕಡೆಗೆ ಹೋಗಬಿಟ್ಬಿಟ್ಟು ಈ ಕಡೆಗೆ ಹೋಗ್ತಾವನಲ್ಲ. ನೆನ್ನೆ ಸಹ ದೊಡ್ಡರಂಗಜ್ಜಿ ಬರ ಹಿಡ್ಕೊಂಡು ನಾಯ ಹೊಡೆದಂಗೆ ಹೊಡೆದವಳೆ. ಅದಕ್ಕೇನಾರು ಎಣ್ಣೆ ಕುಡಿಯೋದು ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡೇನಾರು ಆ ಕಡೆಗೆ ಹೋದಂಗೆ ಬೇರೆ ಕಡೆಗೆ ಎಲ್ಲರೂ ಹೋಗ್ತಾವನ. ಏನಾರ ಮಾಡಿ ಎಳ್ಕೊಂಡು ಹೋಗ್ಬಿಟ್ಟು ನೈಸ್ ಮಾಡಿ ಎಣ್ಣೆ ಕುಡಿಸ್ಲೇಬೇಕು. ಅವ್ನು ಮತ್ತೆ ಎಣ್ಣೆ ಕುಡಿಯಂಗೆ ಮಾಡಲೇಬೇಕು, ಅವ್ನ ಸಂಸಾರ ಹಾಳು ಮಾಡಲೇಬೇಕು. ಇರು, ಏನಾರ ಮಾಡಿ ನೈಸ್ ಮಾಡಿ ಕರ್ಕೊಂಡು ಹೋಗ್ತೀನಿ. ನಗಣ ಇದೇ ಈ ಕಡೆಗೆ ಹೋಗ್ತಾ ಇದೀಯಾ? ರಂಗಣ್ಣ ಇಲ್ಲ, ಸ್ವಲ್ಪ ತಾಡ್ದ ಕೆಲಸ ಇತ್ತು, ಹೋಗ್ತಾ ಇದ್ದೆ. ಅಯ್ಯೋ ಕೆಲ್ಸ ಇದ್ದಿದ್ದೆ. ಬಾ ನಮ್ಮ ಅಡ್ಡದ ಕಡೆಗೆ ಹೋಯ್ ಬರೋಣ, ನಮ್ ಜಾಗಕ್ಕೆ ಹೋಯ್ ಬರೋಣ, ಆಮೇಲೆ ಹೋಗುವಂತ ಆಡಕ್ ಬೇಕಾರೆ. ಇಲ್ಲ ಕಣ್ರಂಗಣ್ಣ, ನಾನೇನ್ ಕುಡಿಯಲ್ಲ, ನಾನ್ ಕುಡಿಯೋದ್ ಬಿಟ್ಬಿಡ್ತೀನಿ. ನನ್ನ ನಿನ್ ಹೆಂಡತಿಗೂ ನನ್ಗೂ ಜಗಳ ಇಬ್ರು ಜಗಳ ಆಡ್ಕೊಂಡ್ ಊಟ ಮಾಡ್ದ ಮನಗಿದ್ವಿ. ಹಿಡ್ಕೊಂಡ್ ನಾಯ ಕೊಡ್ದಂಗ್ ಹೊಡ್ಬಿಟ್ಲು ನನಗೆ. ಕುಡಿಬೇಡ ಇನ್ನ ಅಂತವ. ನಾನು ಕುಡಿಯೋ ಬಿಟ್ಬಿಡ್ತೀನಿ, ಇನ್ನ ಕುಡಿಯಲ್ಲ, ನೀನ್ ಹೋಗು. ಕೆಡ್ತಲಪ್ಪ ಕೆಲ್ಸ, ನಮ್ ಪ್ಲಾನ್ ಉಲ್ಟಾಗ್ತೈತಲಪ್ಪ. ಇದೇನಪ್ಪ ಇದು ಹಿಂಗಂತವನೆ. ಇರ್ತಿಸ ಅವ್ನ ಎಂತಿ ಬೈದ್ರು ಹೊಡೆದ್ರು ಮತ್ತೆ ಕುಡಿಯಕ್ ಬರೋನು. ಇವ ನೋಡ್ರೆ ಇನ್ ಕುಡಿಯಲ್ಲ, ನೀನು ಹೋಗು ನಾ ಬರೋದಿಲ್ಲ ಅಂತವನಪ್ಪ. ಏನಾರ ಮಾಡಿ ನೈಸ್ ಮನೆ ಎಳ್ಕೊಂಡೋಗ್ಬಿಟ್ಟು ಕುಡಿಸ್ಲೇಬೇಕು, ಇವ್ನ ಮತ್ತೆ ಕುಡಿಯಂಗ್ ಮಾಡ್ಲೇಬೇಕು. ಮಾಡ್ತೀನಿ ಈಗ. ಆಯ್ತ್ ಬಾ, ಕುಡಿಬೇಡ. ನಿನ್ನೆ ನಾನು ಹಿಂಸೆ ಮಾಡಕ್ ಹೋಗಲ್ಲ, ನಾನು ಯಾರನ್ನು ಬಲವಂತ ಮಾಡಕ್ ಹೋಗಲ್ಲ. ನಿನ್ಗೇನ್ ಕುಡಿಯಲ್ಲ ಅಂದ್ರೆ ಬೇಡ ಬಿಡು, ನಾನು ಯಾಕೆ ಹಿಂಸೆ ಮಾಡಕ್ ಹೋಗೋಣ. ಆಯ್ತಪ್ಪಾ, ನಾನು ಕುಡಿತೀನಿ, ನೀನೇ ಕುಡಿಯಕ್ ಹೋಗ್ಬೇಡ. ಜೊತೆಲಿ ಕುತ್ಕೋಬಾ. ನಾನು ಒಬ್ನೇ ಅಡ್ಡಕ್ಕೆ ಹೋಗಕ್ ಬೇಜಾರಾಗುತ್ತೆ. ಆಮೇಲೆ ಒಬ್ನೇ ಅಲ್ಲಿ ಕುತ್ಕೊಂಡು ಕುಡಿಯಕ್ಕಾಗಲ್ಲ. ಒಂದ್ 5 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತೇನಿಲ್ಲ. ಬಾ, ಹಿಂಗ್ ಹೋಗಿ ಹಿಂಗ್ ಬರೋಣ, ಕುತ್ಕಾಡುವಂತ ನನ್ನ ಜೊತೆಗೆ. ಏ ಇಲ್ಲ ಕಣ್ಣು, ಹೋಗ್ರಂಗಣ್ಣ, ನನಗ್ ಕೆಲಸ ಕುಡಿದವ, ನಾನ್ ಬರಕ್ಕೋಲ್ಲ, ನೀನ್ ಹೋಗಿ ಬರೋಗು. ನಡ್ನಾಗಣ್ಣ, ಅದ್ಯಾಕೆ ಹಂಗ ಆಡ್ತೀಯ? ಒಂದ್ 5 ನಿಮಿಷ ಅಷ್ಟೇ, ಹಿಂಗ್ ಹೋಗಿ ಹಿಂಗ್ ಬರೋದಷ್ಟೇ. ಬಾ, ನೀನೇ ಕುಡಿಬೇಡ, ಬಾ ನಡಿ. ಅಯ್ಯೋ, ನಾ ಬರಲ್ಲ ಅಂದ್ರೆ ನೀನ್ ಕೇಳಲ್ಲಪ್ಪ. ನಡಿ ಹಿಂಗ್ ಹೋಗಿ ಹಿಂಗ್ ಬರೋಣ ಅಷ್ಟೇ. ಓಹೋ, ಅಲ್ಲೋಡ್ ದೊಡ್ಡರಂಗಜ್ಜಿ, ಈ ಮನೆಯಾಳ ಆಲ್ರೌಂಡರ್ ರಂಗಣ್ಣ ಅನ್ಸುತ್ತೆ ಕಣಜಿ. ದಿನ ಕುಡಿಸ್ಕೊಳ್ಸೋದು ಅಲ್ಲೋಡೆ ಜಲ್ಲಿ ಕರ್ಕೊಂಡು ಹೋಗ್ತಾ ನೋಡ ಜಲ್ಲಿ. ಉಕಣೆ ಗೌರಿ, ಇವ್ ನೆಗಲ್ ಬಿದ್ದೋಗ ಈ ಕುಡುಕ್ ನನ್ ಮಗನೇ, ಈ ಮನೆಯಾಳ ನನ್ ಮಗನೇ ಕುಡಿಯೋದ್ ರೂಢಿ ಮಾಡನೆ ಅನ್ಸುತ್ತೆ. ಹೋಗ ನಡಿ, ಅಲ್ಲಿಗೆ ಕುಡಿಸ್ತಾ ಇರ್ತಾನಲ್ಲ ಅವಾಗ ಇಕ್ಕ ನಡಿ. ಕಿಕ್ಕು ಕುಡಿತಾ ಇದ್ರೆ ಇನ್ನು ಕುಡಿಯೋಣ ಅನಿಸ್ತಾ ಇರ್ತಿ. ಅಣ್ಣ 190 ತಗ, ಏನಾಗಲ್ಲ. ಏ ಇಲ್ಲ ಕಣ್ರಂಗಣ್ಣ, ನನ್ನ ಹೆಂಡತಿಗೆ ನನ್ನಷ್ಟ ಕುಡಿಯಲ್ಲ ಅಂತ ಹೇಳ್ಬಿಟ್ಟಿದೀನಿ. ಮಾತ್ ಕುಡ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಅವಳ ಮೇಲಿಂದ ನಾನೇನೋ ಹುಟ್ಲಿಲ್ಲ ಅನಿಸ್ಬಿಡ್ತಲ್ಲ ಅಷ್ಟೇ. ಇನ್ ಕುಡಿಯಕ್ ಹೋಲ್, ನಾನು ಬಿಟ್ಟಿದೀನಿ. ಅಯ್ಯೋ, ಎಂತಿಗೆ ಅದ್ರಿಕೆಂಬಿಟ್ಟು ಕುಡಿಯೋದ್ ಬಿಡ್ತೀಯಲ್ಲ ನಾಗಣ್ಣ. ಅವ್ರ ಹಂಗ ಆಡ್ಕೇಳಿ ತಲೆ ಕೆಡಿಸಬಾರ್ದು. ನಾವು ತಗೊಂತಾ ಇರಬೇಕು. ಈಗ ನನ್ನಂತನೂ ಬೈತಾಳಪ್ಪ, ಕುಡಿಬೇಡ ಕುಡಿಯೋದ್ ಬಿಡು ಅಂತ ಬೈತಾಳೆ. ನಾನ್ ಬಿಟ್ಟಿದ್ದೀನ? ಅದಕ್ಕೆಲ್ಲ ತಲೆ ಕೆಡಿಸಬಾರ್ದು. ನಾವು ಕೆಲಸ ಮಾಡಲ್ಲ ಸುಸ್ತಾ ಇರ್ತೀವಿ, ನಮಗೆ 108 ಟೆನ್ಷನ್ಗಳು ಇರ್ತಾವ ಮನೆವು. ಸ್ವಲ್ಪ ಹಾಕ್ಯಂಡ್ರೆ ಅವೆಲ್ಲವ ಮಾಯವಾಗ್ತವೆ.
ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬರ್ತಾಗ ಒಂದಿಷ್ಟ ಇರ್ಲಿ. ಬ್ಯಾಡ ಕಣ್ರಂಗಣ್ಣ, ನಂಗೆ ಹಿಂಸೆ ಮಾಡಕ್ ಹೋಗ್ಬೇಡ. ನಾನ್ ಕುಡಿಯಲ್ಲ ಅಂದ್ರೆ ಕುಡಿಯಲ್ಲ. ಓ ಇದೇನಪ್ಪ ಇದು, ಇಷ್ಟು ಕಂಡೀಷನ್ ಮಾತಾಡ್ತಾವನೆ. ಹಾ, ಯಾಕ ನನ್ನ ದಾರಿ ಬರಂಗ್ ಕಾಣ್ತಾ ಇಲ್ವಲ್ಲ? ಏನಾರ ಮಾಡಿ ಕುಡಿಸ್ಲೇಬೇಕು. ಆಹಾ, ಈ ಎಣ್ಣೆ ಜೊತೆ ಕಬಾಬ್ ಇರೋದ್ಕು ಅದಕ್ಕುವ ಕುಡಿತಾ ಇದ್ರೆ ಇನ್ನೂ ಒಂದು ಬಾಟ್ಲು ಕುಡಿಯೋಣ ಅನ್ಸುತ್ತೆ. ಅಯ್ಯೋ ಇದೇನಪ್ಪ ಇದು, ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಲ್ವಲ್ಲಪ್ಪ. ಎಣ್ಣೆ ಬಾಟ್ಲು ನೋಡ್ತಾ ಇದ್ರೆ ನಾನೊಂದು ಎಂಟಿ ತಗೋಣ ಅನ್ನಿಸ್ತೈತಿ. ಓಹೋ, ದಾರಿ ಬರಂಗ್ ಕಾಣ್ತಾವನೆ ಈಗ ನಾಗಣ್ಣ. ತಗೋಣ, ಕರೆಕ್ಟಾಗಿ ಹೇಳ್ಬಿಡು ಬೇಕಾ ಹೆಂಗೆ ಅಂತವ. ಇನ್ನೊಂದು ಬಾಟ್ಲ್ ಐತೆ, ಅದನ್ನ ನಾನೇ ಕುಡ್ಕೊಂಡ್ಬರ್ತೀನಿ ಅಷ್ಟೇ. ಈಗ ಕರೆಕ್ಟಾಗಿ ಹೇಳ್ಬಿಡು, ಬೇಡ ತಾನೆ ನಿನ್ಗೆ? ಇರ್ಲಿ ಕೊಡು, ಹೋಗ್ಲತ್ತ. ಇವತ್ತು ಒಂದಿನ ಕುಡಿತೀನಿ, ಮತ್ತೊಂದು ಹಿಂಸೆ ಮಾಡ್ಬಾರ್ದ ಮೇಲೆ. ನಾಳೆ ಬ್ಯಾಡ ಅಂದೆ, ಇವಾಗ ಬೇಕು ಅಂತ ಹೇಳ್ತಿದ್ದೀನಲ್ಲ, ಕೊಡು. ಹಂಗ್ ಬಾ ದಾರಿಗೆ. ತಗ, ಚಿಂದಿ ಉಡಾಯ್ಸು. ನೋಡ್ ದೊಡ್ಡರಂಗಜ್ಜಿ, ನಾಗಣ್ಣ ಬೇಡ ಬೇಡ ಅಂದ್ರು ಹೆಂಗ್ ಹಿಂಸೆ ಮಾಡಿ ಕುಡಿಸ್ತವನೆ ಮನೆ ಅಣ್ಣನ್ ಮಗ. ಕುಡಿ ಕುಡಿ, ತಲೆ ಕರ್ಸ್ಕೊಬೇಡ. ಬೇಕಾದ್ರೆ ಇನ್ನೂ ಒಂದು ಬಾಟ್ಲು ತರೋದಾಗ್ಲಿ, ನೀನೇನು ತಲೆ ಕರ್ಸ್ಕೊಬೇಡ. ಅಯ್ಯೋ ನೀನ್ ಸೊಲ್ಲ ಅಡ್ಗ ಮನೆ ಅಣ್ಣನ್ ಮಗನೇ, ನೀ ಕುಡ್ದು ಹಾಳಾಗೋದು ಅಲ್ದೆಯ ನಮ್ಮ ಮನೆಯವ್ರನ್ನು ಕರ್ಕೊಂಬಂದ್ ರೂಢಿ ಮಾಡ್ಬಿಟ್ಟು ಅವ್ ಬೇಡ ಬೇಡ ಅಂದ್ರುವ ಹಿಂಸೆ ಮಾಡಿ ಕುಡಿಸ್ತಾ ಇದೀಯಾ. ನೀನ್ ಮಾಡ್ತೀನಿ ಬತ್ತಿನ ತಡಿತಾಡು. ಎಲ್ಲ ಮನೆ ಆಳ ಹಾ, ನೀನೇನೆ? ಹಾ, ದೊಡ್ಡರಂಗಜ್ಜಿನ? ಉಕ್ಕಣ ಮೂಗರ್ಕ ನಾನೇ. ನೀನ್ ನೆಗದ್ ಬಿದ್ದೋಗ ಎಷ್ಟ್ ಮನೆ ಹಾಳು ಮಾಡಿದೆ ಹಿಂಗೆ. ಆ ನಮ್ಮ ಮನೆಯವ್ರಿಗೆ ಎಣ್ಣೆ ಸ್ಮೆಲ್ ಕಂಡ್ರೆ ಆಗ್ತಿರ್ಲಿಲ್ಲ ಅಂತಾರ ನಾ ಕರ್ಕೊಂಬಂದ್ಬಿಟ್ಟು ನೈಸ್ ಮಾಡ್ಕೊಂಡು ಚೆನ್ನ ಪಾಠ ಮಾಡಿದ್ಯಲ್ಲ. ಹಿಂಗೆ ಎಷ್ಟ್ ಮನೆ ಹಾಳು ಮಾಡಿದ್ಯಾ ನೀನ್ ನೆಗದ್ ಬಿದ್ದೋಗ. ಕುಡಿಯೋನು ನೀನ್ ಕುಡಿಬೇಕು, ಕುಡ್ದು ಹಾಳಾಗಬೇಕು. ಅದನ್ನ ಬಿಟ್ಬಿಟ್ಟು ಎಂದು ಕುಡಿದಲ್ಲ ಇರೋನ ಎಣ್ಣೆ ಸ್ಮೆಲ್ ಕಂಡ್ರೆ ಆಗದಾರ್ನ ಅಂತ ಒಳ್ಳೆ ಮನುಷ್ಯ ಕರ್ಕೊಂಬಂದ್ಬಿಟ್ಟು ಇವತ್ ಕುಡ್ಸಿ ಚೆನ್ನಾಗ್ ಪಾಠ ಮಾಡಿ ದಿನ ಕುಡ್ಕೊಂಬಂದ್ ಮನೇಲೆ ನೆಮ್ಮದಿ ಇಲ್ದಂಗೆ ಜಗಳಾಡಂಗ್ ಮಾಡಿದ್ಯಾ. ದಿನ ಕಣ್ಣೀರ್ ಹಾಕಂಗ್ ಮಾಡಿದ್ಯಾ. ನೀನ್ ನೆಲ ಬಿದ್ದೋಗ ಹಿಂಗೆ ಎಷ್ಟ್ ಮನೆ ಸಂಸಾರ ಮಾಡಿದ್ಯಾ. ನೀನ್ ಮಾಡ್ತೀನಿರು, ಮಾಡ್ತೀಯಾ ಇಂತ ಮನೆ ಕೆಲಸ ಮಾಡ್ತೀಯಾ? ಯಪ್ಪ ಓತನಂತಲೆ ಅಜಯ್ ಬಿಡಜಿ ಒಳಿ ಮಾಡ್ಕಣಜಿ, ಕುಡ್ತಿದ್ದಲ್ಲ ಇಳ್ದ ಬಿಡ್ಸ್ಕಣಜಿ. ಏನು ಹೊಡಿಬಾರ್ದ? ನೀನ್ ನೆಗಲ್ ಬಿದ್ದೋಗ ನೀ ಮಾಡ್ತೀರ ಮನೆ ಕೆಲ್ಸಕ್ಕೆ. ನೀನ್ ಹೊಡೆಯೋದಲ್ಲ, ಇಟ್ಕೊಂಡು ತುಂಡು ಕಟ್ ಮಾಡ್ರ ಪಾಪ ಬರಲ್ಲ. ನೀನ್ ನೆಗಲ್ ಬಿದ್ದೋಗ ಎಷ್ಟ್ ಮನೆ ಹಾಳು ಮಾಡಿದ್ಯಾ ಹಿಂಗೆ. ಕುಡಿದಲ್ಲ ಇರೋನು ಕರ್ಕೊಂಬಂದು ಕುಡ್ಸಿ ಅವ್ರ ಮನೆ ಹಾಳು ಮಾಡ್ತಾ ಇದ್ಯಾ. ನೀನ್ ನೆಲ ಬಿದ್ದೋಗ ಮಾಡ್ತೀಯ ಇನ್ನೊಂದ್ ದಿವಸ ಇಂತ ಮನೆ ಕೆಲಸ ಮಾಡ್ತೀಯ ಯಾರ್ಗಾರವ? ಅಯ್ಯಪ್ಪ ಓತನದ್ ಬಿಡ ಬಿಡಜಿ, ತಪ್ಪತ್ಕಣಜಿ, ಇನ್ನೊಂದು ಸಿದ್ಧ ಕೆಲಸ ಮಾಡಲ್ಲ ಬಿಡಜಿ. ಬರ್ತೀನಿ ಮತ್ತೆ ನಮ್ಮನೆ ವಿಚಾರಿಸ್ಕೊಂಡು. ಅಷ್ಟೆಲ್ಲ ಹೇಳಿರುವ ನಿನ್ನ ಕುಡಿಯೋರ್ ಕಡೆ ಅಂತ ಮಾತು ಕೊಟ್ಟು ಮತ್ತಲೇ ಎಡ್ಕಕ್ ಬಂದಿದ್ಯಾ. ನೀನ್ ಮಾಡ್ತೀನಿ ಸುಳ್ಳು ಹೇಳ್ತೀಯ. ಮಾತು ಕೊಟ್ಬಿಟ್ಟು ಮಾತಿ ತಪ್ತೀಯ. ಇನ್ನೊಂದು ಸಿಂತ ಕೆಲಸ ಮಾಡ್ತೀಯ. ಅಯ್ಯೋ ಬಿಡೆ, ತಪ್ಪತ್ಕೊಂಡ್ಬಿಡೆ. ಇನ್ ಯಾವತ್ತು ಕುಡಿಯಲ್ಲ ಕಣೆ, ನಿಜವಾಗ್ಲೂ ಕುಡಿಯಲ್ಲ ಕಣ, ಬಿಡಿ ಹೊಡಿಬೇಡ ಕಣೆ. ಬರ ಸುಳ್ಳು ಹೇಳ್ತೀಯ. ಎಷ್ಟ್ ಸಲ ಹೇಳಿದೆ ಕುಡಿಯಲ್ಲ ಅಂತವ, ಮತ್ತೆಲ್ಲ ಕುಡ್ಕೊಂಡ್ ಬರ್ತಾನೆ ಇದೀಯಾ. ಕುಡಿತೀಯ ಇನ್ನೊಂದಿವ್ಸ ಕುಡಿತೀಯ. ಅಯ್ಯೋ ನನ್ನ ಅಣ್ಣನು ಕುಡಿಯಲ್ಲ ಕಣ, ಬಿಡೆ. ಮಗಳು ಇನ್ನೊಂದ್ ದಿವಸ ಅಂತ ಮನೆ ಕೆಲಸ ಮಾಡ್ತೀಯಾ. ಕುಡ್ಸಿ ಅವ್ರ ಮನೆ ಹಾಳು ಮಾಡ್ತೀಯ. ಅಯ್ಯೋ ತಪ್ಪತ್ ಬಿಡ್ ದೊಡ್ಡರಂಗಜ್ಜಿ, ನಾವತ್ತಿಂತ ಕೆಲಸ ಮಾಡಲ್ಲ ಕಣಜಿ. ನಿಜವಾಗ್ಲೂ ನಾಗಣ್ಣ ಮಾತಾಡ್ಸಕ್ಕೆ ಹೋಗಲ್ಲ ಕಣಜಿ, ಬಿಡಜಿ, ತಪ್ಪತ್ ಕಣಜಿ. ನೀವು ಅಷ್ಟ ಕಂಡ್ರಪ್ಪ, ಯಾರ ಕೂಡ ಕುಡಿಯೋದ ಕಲ್ತ್ಕೋಬೇಡ್ರಿ. ಈ ಕೆಟ್ಟ ಪಾಪಿಯ ಕುಡಿಯೋದ್ ಕಲ್ಕೊಂಡು ನಿಮ್ ಜೀವನ ನೀವು ಹಾಳು ಮಾಡ್ಕೋಬೇಡ್ರಿ, ಮತ್ತೆ ನಿಮ್ ಸಂಸಾರ ನೀವು ಹಾಳು ಮಾಡ್ಕೋಬೇಡ್ರಿ. ನೀವ್ ಕುಡಿಯೋದ್ರಿಂದ ಮನೆಯವರಿಗೆಲ್ಲ ನೆಮ್ಮದಿ ಹಾಳು, ಮನೆಯನ್ನೆಲ್ಲ ಚೆನ್ನಾಗ್ ನೋಡ್ಕೊಂಡು ಚೆನ್ನಾಗ್ ಬದುಕಿಬಾಡ್ರಿ. ಯಾವತ್ತಿಂತ ಕೆಲಸನ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಇಂತ ಅಲ್ಕ ನನ್ ಮಕ್ಳು ಇರ್ತಾರೆ, ಕುಡಿಯೋದ್ ಕಲಿಸ್ಬಿಟ್ಟು ಮನೆ ಹಾಳು ಮಾಡೋರು ಇರ್ತಾರೆ. ಯಾರು ಕೂಡ ಇಂತ ಕೆಲಸನ ಮಾಡಕ್ ಹೋಗ್ಬೇಡ್ರಿ. ಯಾರು ಕೂಡ ನೀವು ಕೂಡ ಬೇರೆಯವ್ರಿಗೆ ಕುಡ್ಸಕ್ ಹೋಗ್ಬೇಡ್ರಿ, ಅವ್ರ ಸಂಸಾರ ಹಾಳು ಮಾಡಕ್ ಹೋಗ್ಬೇಡ್ರಿ. ನೀವು ಕುಡಿಬೇಡ್ರಿ, ಮತ್ತೆ ಬೇರೆಯವ್ರಿಗೂ ಕುಡಿಸ್ಬೇಡ್ರಿ. ನೀವು ಅಷ್ಟೇ ಯಾರು ಕುಡ್ಸಕ್ ಬಂದ್ರೆ ಯಾರು ಕುಡಿರಿ ಅಂತ ಹಿಂಸೆ ಮಾಡ್ರಿ, ಕುಡಿಯಕ್ ಹೋಗ್ಬೇಡ್ರಿ. ಇಂತ ಕೆಟ್ಟ ಚಟನ ಕಲ್ತ್ಕೋಬೇಡ್ರಿ. ಸರಿನೇನ್ರಪ್ಪ?